ಓ ರಾಮ, ಈ ಬಿಸಿಲಿಗೆ ಈ ಸೆಕೆಗೆ ಒಂದು ಒಳ್ಳೆ ಜ್ಯೂಸು ಕುಡಿಯುವ ಅಂತೇಳಿ ಮನಸ್ಸಾಗ್ತಾ ಉಂಟು. ಅದು ಸಹ ಕೋಲ್ಡ್ ಆಗಿರಬೇಕು. ಸೊ ಅಂಗಡಿಗೆ ಹೋಗುವಷ್ಟು ಪುರ್ಸೋತಿಲ್ಲ. ಸೊ ಮನೆಯಲ್ಲೇ ಆರೋಗ್ಯಕರವಾದ ಹೆಲ್ದಿಯಾದ ಜ್ಯೂಸ್ ಮಾಡುವ ಬನ್ನಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ. ಮೊದಲಿಗೆ ಒಂದು ಬೌಲಿಗೆ 1 ಲೋಟೆಯಷ್ಟು ಹೆಸರು ಕಾಳನ್ನು ತಗೋಬೇಕು. ನಾನು ಈ ಲೋಟದಲ್ಲಿ ಈ ಸೈಜಲ್ಲಿ ನಾನು ತಗೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ನೋಡಿ, ಹೆಸರು ಕಾಳು ಇಷ್ಟು ತಗೊಳ್ಬೇಕು. ಇದನ್ನಿನ್ನು ನೀರು ಹಾಕಿ ವಾಶ್ ಮಾಡಬೇಕು. ತುಂಬ ಸಿಂಪಲ್ ಆಗಿ ಈಸಿ ಆಗಿರುವಂತಹ ರೆಸಿಪಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಆಯ್ತಾ. 2 ಸರ್ತಿ ತೊಳೆದ್ರೆ ಸಾಕು, ಯಾಕಂದ್ರೆ ಅದರಲ್ಲೆಲ್ಲ ಕಸ ಇರ್ತದಲ್ಲ, ಅದೆಲ್ಲ ಹೋಗಬೇಕು. ಅದಕ್ಕೋಸ್ಕರ 2 ಸರ್ತಿ ನಾನು ತೊಳೆದು ತರ್ತೇನೆ. ಈಗ ನಾನೀಗ ತೊಳೆದು ತಂದಿದ್ದೇನೆ. ಇದನ್ನು ನೀರಿದ್ರೆ ಪರವಾಗಿಲ್ಲ, ಸ್ವಲ್ಪ ನೀರಿದ್ರೆ ಅದು ಡ್ರೈ ಮಾಡಲಿಕ್ಕೆ ಉಂಟು. ಅದಕ್ಕೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ನೀವು ಯಾವ ಪಾತ್ರೆ ಬೇಕಾದರೂ ತಗೋಬಹುದು. ನನ್ನ ಹತ್ರ ಮಣ್ಣಿನ ಪಾತ್ರೆ ಇದೆ, ಸೊ ನಾನು ಅದರಲ್ಲೇ ಮಾಡ್ತೇನೆ. ಈಗ ತೊಳೆದಿಟ್ಟಂತಹ ಇದು ಯಾವುದು ಹೆಸರು ಕಾಳಿದೆಯಲ್ಲ, ಪದಿಂಗಿ, ಅದನ್ನು ತುಳುವಿನಲ್ಲಿ ಪದಿಂಗಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಹೆಸರು ಕಾಳು. ಅದನ್ನು ಹಾಕಬೇಕು. ಎಣ್ಣೆ ಯಾವುದು ಕೂಡ ಹಾಕ್ಲಿಕ್ಕಿಲ್ಲ ಅದಕ್ಕೆ. ಈಗ ಇದನ್ನು ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಪರವಾಗಿಲ್ಲ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕೆಂದರೆ ಹೆಸರು ಕಾಳು ಕಪ್ಪಾಗ್ತದೆ. ಅದಕ್ಕೋಸ್ಕರ ಹೀಗೇನೆ ಅದು ನೀರು ಆರುವ ತನಕ ಫ್ರೈ ಮಾಡಬೇಕು. ಡ್ರೈ ರೋಸ್ಟ್ ಥರ ಮಾಡಬೇಕು. ನೋಡಿ, ಅದು ನೀರೆಲ್ಲ ಫುಲ್ ಡ್ರೈ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈ ಬಿಸಿಲಿಗೆಲ್ಲ ಹೇಳಿ ಮಾಡಿದಂತಹ ಜ್ಯೂಸು. ನೀವು ಇದನ್ನೊಮ್ಮೆ ಟ್ರೈ ಮಾಡಿ, ಆರೋಗ್ಯಕ್ಕೆ ಕೂಡ ತಂಪಾಗಿರ್ತದೆ ಇದು. ನೋಡಿ, ಅದರ ನೀರೆಲ್ಲ ಡ್ರೈ ಆಯಿತು. ನೋಡಿ, ಈಗ ಫುಲ್ ಡ್ರೈ ಆಗಿದೆ ನೀರೆಲ್ಲ. ಈ ಥರ ಆಗಬೇಕು. ಮತ್ತು ಹೆಸರು ಕಾಳು ಸ್ವಲ್ಪ ಕೆಂಪಗಾಗ್ತದೆ. ತುಂಬ ಕೆಂಪು ಮಾಡೋದು ಬೇಡ, ಸ್ವಲ್ಪ ಕೆಂಪು ಮಾಡಿದರೆ ಸಾಕು. ನೋಡಿ, ಈ ಥರ ಕೆಂಪಗಾಗಿದ್ರೆ ಸಾಕು. ಇದು ಸ್ವಲ್ಪ ತಣಿಬೇಕು. ತಣ್ಣದಾದ ನಂತರ ನಾವಿದನ್ನು ಹುಡಿ ಮಾಡಲಿಕ್ಕೆ ಇದೆ. ಸೊ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣಿಲಿಕ್ಕೆ ಇಡುವ. ಈಗ ಇದನ್ನೊಂದು ಮಿಕ್ಸಿ ಜಾರು ತಗೊಳ್ಳುವ. ಇದಕ್ಕೆ ತಣಿದಂತಹ ಹೆಸರು ಕಾಳನ್ನು ಈಗ ಅದಕ್ಕೆ ಹಾಕುವ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅವಾಯ್ಡ್ ಮಾಡಿ, ಯಾಕೆಂದರೆ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು, ಅದಕ್ಕೋಸ್ಕರ. ಸೊ ಇದನ್ನೀಗ ಹಾಕುವ ಇದಕ್ಕೆ. ನೋಡಿ, ಹೆಸರು ಬೇಳೆ ತಣ್ಣದಿದೆ. ಸ್ವಲ್ಪ ಬಿಸಿ ಇದ್ದರೆ ಪರವಾಗಿಲ್ಲ, ಯಾಕಂದರೆ ಚೆನ್ನಾಗಿ ಹುಡಿ ಆಗ್ತದೆ. ಇದನ್ನೀಗ ಫಸ್ಟ್ ಹುಡಿ ಮಾಡಬೇಕು. ಮತ್ತೆ ಬೇಕಾದರೆ ನೀರು ಹಾಕ್ಬೋದು ಇದಕ್ಕೆ. ಈಗ ಹೀಗೇನೆ ಹುಡಿ ಮಾಡುವ. ನೋಡಿ, ಈ ತರ ಹುಡಿ ಆಗ್ಬೇಕು. ತರಿ ತರಿ ಇದ್ರೂ ಪರವಾಗಿಲ್ಲ, ಅದು ಮತ್ತೆ ನೀರು ಹಾಕುವಾಗ ಸರಿ ಆಗ್ತದೆ. ಇದಕ್ಕೆ ಸ್ವಲ್ಪ ಅಂದ್ರೆ 1 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ. ನಿಮ್ಗೆ ರುಚಿಗೆ ಅಥವಾ ಸಿಹಿಗೆ
ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಬೋದು. ಸಕ್ಕರೆ ಹಾಕ್ಬೋದು, ಆದ್ರೆ ಅಷ್ಟು ಒಳ್ಳೇದಲ್ಲ. ನಾನಿಲ್ಲಿ ಏಲಕ್ಕಿ ತಗೊಂಡಿದ್ದೇನೆ. ಏಲಕ್ಕಿ ಯಾಕೆಂದ್ರೆ ಪರಿಮಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಒಂದು 4 ರಿಂದ 5 ಮತ್ತೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಬೇಕು ಅದನ್ನು. ಕಡಿಬೇಕು. ಇನ್ನು ಈಗ ಕಡಿಯುವ. ಫೆ ನಾವೊಂದು ತೋಪು ತೆಕ್ಕೊಳ್ಳುವ. ಆ ತೋಪಿಗೆ ಕಡ್ದಂತ ಹೆಸರುಕಾಳು ಮತ್ತೆ ಬೆಲ್ಲ, ಏಲಕ್ಕಿ ಅದೆಲ್ಲ ಕಡ್ದಿದ್ದೇವಲ್ಲ, ಆ ಕಡ್ದದ್ದನ್ನು ಇದಕ್ಕೆ ಹಾಕುವ. ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ಇದ್ರಲ್ಲಿ ಹಾಕ್ಬಹುದು, ತೆಳು ಮಾಡ್ಬಹುದು ಇದ್ರಲ್ಲಿ. ನೀವು ಎಷ್ಟು ಜನ ಇದ್ದೀರಾ ಅಷ್ಟು ನೀವು ಹಾಕ್ಬಹುದು. ಕೋಲ್ಡ್ ನೀರು ಕೂಡ ಹಾಕ್ಬಹುದು. ನಾನಿಲ್ಲಿ ಕೋಲ್ಡ್ ನೀರು ಹಾಕ್ತಾ ಇಲ್ಲ, ನಾರ್ಮಲ್ ನೀರನ್ನೇ ಹಾಕ್ತಾ ಇದ್ದೇನೆ, ರೂಮ್ ಟೆಂಪರೇಚರ್ ಇದ್ದೆ. ಇದನ್ನು ಬೇಕಿದ್ರೆ ನೀವು ಫ್ರಿಡ್ಜ್ ಅಲ್ಲಿ ಕೂಡ ಇಡ್ಬಹುದು, ಹಾಗೆ ಕೂಡ ಕುಡಿಬಹುದು. ಇದನ್ನು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ಕುಡಿಬಹುದು, ಅಥವಾ ಐಸ್ ಕ್ಯೂಬ್ ಕೂಡ ಹಾಕಿ ಕುಡಿಬಹುದು. ನಾನಿಲ್ಲಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇಲ್ಲ, ನೀವು ಬೇಕಿದ್ರೆ ಇಡ್ಬಹುದು. ಇದನ್ನು ನೀವು ಹೀಗೆ ಕೂಡ ಕುಡಿಬಹುದು. ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಹಾಲು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಬಹುದು, ಇಲ್ಲದಿದ್ರೆ ಬೇಡ. ಈಗ ಇದನ್ನು ಮಿಕ್ಸ್ ಮಾಡುವ. ಇದು ಈ ಬೇಸಿಗೆಗೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ದೇಹಕ್ಕೆ ತಂಪು ಕೂಡ. ಈ ಬಿಸಿಲಿಗೆ ಇಂಥದ್ದೇ ಎಲ್ಲ ಜ್ಯೂಸ್ ಎಲ್ಲ ಮಾಡಿ ಕುಡಿಬೇಕು ಮನೆಯಲ್ಲಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಇನ್ನು ಇದನ್ನು ಸರ್ವ್ ಮಾಡುವ. ಐಸ್ ಕ್ಯೂಬ್ ಬೇಕಾದ್ರೆ ಹಾಕ್ಬಹುದು, ನಾನಿಲ್ಲಿ ಹಾಕ್ತಾ ಇಲ್ಲ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಜ್ಯೂಸ್. ಒಮ್ಮೆ ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಈ ಬಿಸಿಲಿಗೆ ಹೇಳಿದಂತಹ ಜ್ಯೂಸ್, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಹೆಲ್ದಿಯಾದ ಜ್ಯೂಸು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.